ರಾಜ್ಯದಲ್ಲಿ ಗುತ್ತಿಗೆ ಕೆಲಸ ಮಾಡಲು 40% ಖರ್ಚು ಮಾಡಬೇಕು ಎಂಬ ಈ ಪತ್ರ ಕೇಂದ್ರಕ್ಕೆ ಹೋಗಲು ಈ ರಾಜ್ಯದ ಭ್ರಷ್ಟಾಚಾರ ಕಾರಣ. ಮೋದಿ ಭಾಷಣದಲ್ಲಿ ಹೇಳ್ತಾರೆ ನಾ ಕಾವೂಂಗಾ ನಾ ಕಾನಿ ದೂಂಗಾ ಎಂದು. ಆದರೆ ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ ಇವರ 40% ಎಲ್ಲಿಗೆ ಹೋಗ್ತಾ ಇದೆ? ಸರ್ಕಾರಕ್ಕೆ ಹೋಗುತ್ತಾ? MLAಗಳಿಗೆ ಹೋಗುತ್ತಾ? ರಾಜ್ಯಾಧ್ಯಕ್ಷರ ಖಾತೆಗೆ ಹೋಗುತ್ತಾ? ಈ ಬಗ್ಗೆ ಪ್ರಧಾನಮಂತ್ರಿಗಳು ಸ್ಪಷ್ಟಪಡಿಸಬೇಕಿದೆ. ಕೇಂದ್ರ ಸರ್ಕಾರಕ್ಕೆ ಇವರು ಹೋಗಲು ಕಾರಣ ಈ ರಾಜ್ಯದ ಸಿಎಂ ಇದರಲ್ಲಿ ಭಾಗಿಯಾಗಿದ್ದಾರೆ ಎಂದು ಅಲ್ಲಿಗೆ ಹೋಗಿದ್ದಾರೆ. ಈ ದೇಶದಲ್ಲಿ ಅತಿ ಹೆಚ್ಚು ಶ್ರೀಮಂತ ಪಕ್ಷ ಇದ್ರೆ ಅದು ಬಿಜೆಪಿ. ಬೇರೆ ಎಲ್ಲಾ ಪಾರ್ಟಿಗೆ ಬರುವಂತ ಆದಾಯ 800 ಕೋಟಿ. ಕಾಂಟ್ರಾಕ್ಟಿನಿಂದ ಬಂದ ಹಣದಲ್ಲಿ ದೆಹಲಿಯಲ್ಲಿ 7 ಸ್ಟಾರ್ ಕಚೇರಿ ಮಾಡಲು ಮುಂದಾಗಿದ್ದಾರೆ. ಈ 40% ಕೊಡುವ ವ್ಯವಸ್ಥೆಯನ್ನು ನೀವು ಕಾನೂನಾತ್ಮಕವಾಗಿ ಜಾರಿ ತರಲು ಹೋಗ್ತೀರಾ ಎಂದು ಐವನ್ ಡಿಸೋಜಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಓಪನ್ಲಿ ನಾನು ಅವರು ಬರೆದುಕೊಟ್ಟಂತ ಫ್ಯಾಕ್ಟ್ ಮೇಲೆ ಮಾತಾಡೋದು. ಹಿಂದೆ ಇತ್ತು, ಇಲ್ಲಿ ಹೋಗ್ಬಿಟ್ಟಿದ್ದಾರೆ, ಇಲ್ಲೋ ಅದಕ್ಕೋಸ್ಕರ ಬೇಕಾದಷ್ಟು ಸಂಸ್ಥೆ, ಅದಕ್ಕೋಸ್ಕರನೇ ಬೇರೆ ಬೇರೆ ಲೋಕಾಯುಕ್ತ ಇದೆ, ACB ಇದೆ, ಎಲ್ಲ ಇದೆ. ಅದಕ್ಕೆ ತನಿಖೆ ಮಾಡಿ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಬ್ಬ ದೇಶದ ಪ್ರಧಾನಮಂತ್ರಿಗೆ ನೇರವಾಗಿ ಬರೆಯುವಂತಹದ್ದು ನೋಡಿದರೆ ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಎಂಬುದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇವತ್ತು ತೋರಿಸ್ಕೊಂಡಿದೆ. ಹಾಗಾದ್ರೆ ಕಾಂಟ್ರಾಕ್ಟ್ಗಳಿಗೆ ಟೆಂಡರ್ ಯಾಕೆ? ಈಗಿನ ಸರ್ಕಾರದ ಬಗ್ಗೆ ಮಾತಾಡೋದು. ಟೆಂಡರ್ಗಳು ಯಾಕೆ? ಟ್ರಾನ್ಸ್ಪರೆನ್ಸಿ ಆಕ್ಟ್ ಯಾಕೆ ಇರಬೇಕು? ನೀವು 40% ತೆಗೆದು ಉಳಿದದ್ದು ಕೊಡಿ ಅಂತ ಹೇಳೋದು. ಏನು ಟೆಂಡರ್ ಕರಿಬೇಕು? ಟ್ರಾನ್ಸ್ಪರೆಂಟ್ ಆಕ್ಟ್ ಅಲ್ಲಿ ಇರಬೇಕು. ಪ್ರತಿಯೊಂದಕ್ಕೂ 3, 5 ರಿಪೋರ್ಟ್ಗಳು ಬರೀಬೇಕು, ಬೇಕಾಗಿಲ್ಲ. 100 ರೂಪಾಯಿ ಟೆಂಡರ್ ಆದರೆ 60 ಪೈಸೆ ಕೊಡೋದು, 60 ರೂಪಾಯಿ 40 ರೂಪಾಯಿ ಇಟ್ಕೊಳ್ಳೋದು ನೇರ ಸರ್ಕಾರ. ಅದನ್ನು ಲೀಗಲೈಸ್ ಮಾಡಿ ಅಂತ ನಾನು ಹೇಳೋದು. ಅದೇನಾದ್ರು ಹೊರಟಿದ್ದೀರಾ ಅಂತ? ಲೀಗಲೈಸ್ ಮಾಡುವಂತ ಏನಾದ್ರು ಕಾನೂನು ತರ್ತಿ ಹೊರಟಿದ್ದೀರಾ? ಎಲ್ಲದಕ್ಕೂ ಕಾನೂನು ತರ್ತಿರ್ತಾನೆ, ಅದಕ್ಕೆ ಹೇಳು. ಸೊ ಹಾಗಾಗಿ 40% ಕಮಿಷನ್ ಖರ್ಚಾಗುವುದು ಇದು ಒಂದು ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿಯೇ ಪ್ರಥಮ ಬಾರಿಯಾಗಿ ಕಾಂಟ್ರಾಕ್ಟರ್ಗಳು ದೇಶದ ಪ್ರಧಾನಮಂತ್ರಿಗೇನೆ ಅಪೀಲ್ ಮಾಡಿದ್ದಾರೆ, ನನಗೆ ಇಲ್ಲಿ ಸೊಲ್ಯೂಷನ್ ಸಿಗೋದಿಲ್ಲ ಅಂತ. ಇನ್ನು ಎರಡನೇ ನಾನು ಹೇಳಿಕೊಟ್ಟದ್ದು, ದೇಶದಲ್ಲಿ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ. ಬಟ್ ಓಪನ್ಲಿ ನಾನು ಅವರು